ಅತಿಕ್ರಮಣವಾಗಿ ನುಗ್ಗಿದ ತಂಡವೊಂದು ಕೃಷಿ ಹಾನಿ ಮಾಡಿದ ಘಟನೆ ಬೆಳ್ತಂಗಡಿ ತಾಲೂಕಿನ ಕಳ್ಮಂಜ ಗ್ರಾಮದ ಅಜಿತ್ ನಗರದಲ್ಲಿ ನಡೆದಿದೆ. ಕಳ್ಮಂಜ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಲೋಕೇಶ್ ಶೆಟ್ಟಿ ಹಾಗೂ ಅವರ ತಂಡ ಕೃಷಿ ಹಾನಿ ಮಾಡಿದ್ದಲ್ಲದೆ ಹಲ್ಲೆಗೆ ಕೂಡ ಯತ್ನಿಸಿದ್ದಾರೆ ಎಂದು ಕೃಷಿ ಜಾಗದ ಮನೆಯವರಾದ ನಮಿತಾರವರು ಆರೋಪಿಸಿದ್ದಾರೆ. ನಮಗೆ ಪಕ್ಕದ ಸೈಟ್ನ ಲೋಕೇಶ್ ಎಂಬವನು ತುಂಬ ಟಾರ್ಚರ್ ಮಾಡ್ತಿದ್ದಾನೆ ಸರ್. ನಿನ್ನೆ JCB ತಂದು ನಮ್ಮ ಕೃಷಿಯನ್ನೆಲ್ಲ ನಾಶ ಮಾಡಿದ್ದಾನೆ. ನಾನು ಅಡ್ಡ ಹೋಗುವಾಗ ನನಗೂ ಹೊಡೆದಿದ್ದಾನೆ. ಅವನ ಕಡೆ ಹೆಂಗಸರು ಬಂದು ನನಗೂ ಹೊಡೆದಿದ್ದಾನೆ. ರೌಡಿಸಮನ್ನು ಕರ್ಕೊಂಡು ಬಂದು ರೌಡಿಗಳೆಲ್ಲ ಬಂದು ನನ್ನ ಗಂಡ ಬಿಡಿಸ್ಲಿಕ್ಕೆ ಹೋದಾಗ ಅವರಿಗೂ ಹೊಡೆದಿದ್ದಾರೆ. ಮನೆ ಒಳಗಡೆ ಹೋಗಿ ಗಂಡನಿಗೆ ಹೊಡೆದಿದೆ ಸರ್. ನಾವು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದಾಗ ಅವರು ಕ್ಯಾರೇ ಮಾಡ್ತಿರಲಿಲ್ಲ ಸರ್. ನಾವೇನು ಮಾಡಲಿ? ನಾನು ನನ್ನ ಗಂಡ ನನ್ನ ಮಗು 3 ಜನ ಇಲ್ಲಿರೋದು. ನಮಗೆ ಏನಾದರೂ ಆದರೆ ರಕ್ಷಣೆ ಯಾರಿದ್ದಾರೆ ಸರ್? ಎಲ್ಲ ಕೃಷಿಯನ್ನು ನಾಶ ಮಾಡಿದ್ದಾರೆ. ಅದಕ್ಕೆ ಯಾರು ಜವಾಬ್ದಾರಿ? ಈಗ ಯಾರು ಮಾಡ್ತಿಲ್ಲ ಸರ್. ನಾವೇನು ಮಾಡಬೇಕು? ನಮಗೆ ರಕ್ಷಣೆ ಯಾರು ಸರ್? ಸ್ಥಳಕ್ಕೆ ಆಗಮಿಸಿದ ಧರ್ಮಸ್ಥಳ ಠಾಣೆಯ ಉಪನಿರೀಕ್ಷಕರಾದ ಪವನ್ ನಾಯ್ಕ್ ಅವರು ಈ ಬಗ್ಗೆ ತನಿಖೆ ನಡೆಸುವುದಾಗಿ ತಿಳಿಸಿದರು.